ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ವಿರುದ್ಧ ನಿನ್ನೆ ನಡೆದಿದ್ದ ಪ್ರತಿಭಟನೆಗೆ ಸೌಜನ್ಯ ತಾಯಿಯ ಎಂಟ್ರಿ ತಿರುವು ನೀಡಿತ್ತು. ವೇದಿಕೆ ಹತ್ತಲು ಅವಕಾಶ ನೀಡದೆ ತಡೆದಿದ್ದ ಆಯೋಜಕರು ಹಾಗೂ ಪೊಲೀಸರು ಸೌಜನ್ಯ ಕುಟುಂಬಸ್ಥರನ್ನ ನಡೆಸಿಕೊಂಡ ರೀತಿಯ ವಿರುದ್ಧ ಇದೀಗ ಆಕ್ರೋಶ ಎಬ್ಬಿದೆ. ನನ್ನ ಮಗಳ ಪರವಾದ ಹೋರಾಟದ ವೇದಿಕೆ ಹತ್ತುವುದು ತಪ್ಪ. ಸೌಜನ್ಯ ತಾಯಿ ಹಾಗೂ ಕುಟುಂಬಸ್ಥರು ತಮ್ಮ ಅಳಲು ತೋಡಿಕೊಂಡಿದ್ರು. ಈ ವೇಳೆ ಮೃತ ಸೌಜನ್ಯಳ ತಮ್ಮನ ಮೇಲೂ ಹಲ್ಲೆಗೆ ಯತ್ನಿಸಿ ಕಾಲರ್ ಪಟ್ಟಿ ಹಿಡಿದು ವ್ಯಕ್ತಿ ಧಮಕಿ ನೀಡಿದ್ದು, ಇದೀಗ ಘಟನೆ ವಿರುದ್ಧ ಪೊಲೀಸ್ ಠಾಣೆ ಹತ್ತಿದೆ ಸೌಜನ್ಯ ಕುಟುಂಬ. ಸೌಜನ್ಯ ತಾಯಿ ಕುಸುಮಾವತಿ ಹಾಗೂ ಸಹೋದರ ಜಯರಾಮ್ ದೂರಿನ ಹಿನ್ನೆಲೆ ಎಫ್ಐಆರ್ ದಾಖಲಾಗಿ ವ್ಯಕ್ತಿಯೋರ್ವ ತಡೆದು ನಿಲ್ಲಿಸಿ ಮೈಗೆ ಕೈ ಹಾಕಿ ಚೂಡಿದಾರದ ಶಾಲು ಎಳೆದು ಮಾನಕ್ಕೆ ಕುಂದುಂಟು ಮಾಡಿದ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮಗ ಜಯರಾಮ್ನಿಗೂ ಹಲ್ಲೆ ಮಾಡಿದ ಬಗ್ಗೆ ಐಪಿಸಿ ಸೆಕ್ಷನ್ 1860, 341, 354, 323, 34 ಸೆಕ್ಷನ್ಗಳಡಿ ಪ್ರಕರಣ ದಾಖಲಾಗಿದ್ದು, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.